ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರುವುದು ಉಚಿತ ಭರವಸೆ ಮೇಲೆ ಬಂದಿದೆ ಎಂದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಸುಧಾಕರ್ ಶೆಟ್ಟರ್ ಬಾಳೆಹೊನ್ನೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಅಕ್ಕಿಭಾಗ್ಯ ಯೋಜನೆ ಬಗ್ಗೆ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಮಾತಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವ್ರು ನಾನಾದರೂ ಹೇಳ್ತೇನೆ, ಅಕ್ಕಿಭಾಗ್ಯ ಯೋಜನೆ ಕೇಂದ್ರ ಸರ್ಕಾರ ಕೊಡುವ 5 kg ಅಕ್ಕಿ ಅಲ್ಲದೆ 10 kg ಅಕ್ಕಿನ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳ್ತೇನೆ. ನೀವು ಅದನ್ನು ಹೇಳಲಿಲ್ಲ. ಯಾವತ್ತು ಕಾಂಗ್ರೆಸ್ ಸರ್ಕಾರ ಬಂದರೆ ನಮ್ಮ ವತಿಯಿಂದ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದೀರಿ. ಅದನ್ನು ಖಂಡಿತ ಈ ಕೂಡಲೇ ಕೊಡಬೇಕು. ಅದಕ್ಕೆ ಯಾವುದೇ ಕಂಡೀಷನ್ ಹಾಕಬಾರ್ದು. 1,79,00,000 ಜನ BPL ಕಾರ್ಡ್ನವರಿದ್ದಾರೆ, ಬಡವರು, ಕೆಳಮಧ್ಯಮ ವರ್ಗದವರು. ಅದರಲ್ಲಿ ನೀವು ಬೇಕಾದರೆ 1,2,13,00,000 ಜನರಲ್ಲಿ ಬಾಕಿ ಬರುವಂಥ 44 ಲಕ್ಷ ಜನನೇ ಬಿಡಿ. ಆದರೆ ಯಾರು BPL ಕಾರ್ಡ್ ಇದ್ದಾರೆ, ಯಾರು ಬಡವರು ಇದ್ದಾರೆ, ಎಲ್ರಿಗೂ ಕೊಡಬೇಕಿತ್ತು. ಅದರಲ್ಲಿ ಕೊಡುವಾಗ ನೀವು 10 + 5 kg ಅಕ್ಕಿ ಕೊಡಬೇಕಂತ ಹೇಳ್ತೀನಿ ನಾನು. ಯಾಕೆಂದರೆ ಕೇಂದ್ರ ಸರ್ಕಾರ ಆಕಸ್ಮಿಕ ನಾಳೆ ನಿಲ್ಲಿಸಿದ್ರೆ 10 kg ನಿಮಗೆ ನೀವು ಹೇಳಿರೋ ಗ್ಯಾರಂಟಿಗೆ ಕೊಡಿ ಅಂತ ಹೇಳಲಿಕ್ಕೆ ನಾನು ಒತ್ತಾಯ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಬಸ್ಸಿನಲ್ಲಿ ನೀವು ಎಲ್ರಿಗೂ ಹೇಳಿರೋ ಮಾತನ್ನು, ಖರ್ಗೆಯವ್ರ ಮಾತನ್ನು ಕೇಳಿದ್ರೆ ಗೊತ್ತಾಗ್ಬೋದು. ನೀವು ಬಾಂಬೆಗಾದ್ರೂ ಹೋಗಿ, ನೀವು ಪೂನಾಕ್ಕಾದ್ರೂ ಹೋಗಿ, ನೀವು ಡೆಲ್ಲಿಗಾದ್ರೂ ಹೋಗಿ, ನಮ್ಮ ರಾಜ್ಯ ಬಸ್ ಎಲ್ಲ ಹೇಳಿದ್ದೀರಿ. ಇವತ್ತು ಅದಕ್ಕೆ ಬೇರೆ ನಾವು ಹೊರ ರಾಜ್ಯ ಇಲ್ಲ ಅಂತ ಹೇಳ್ತೀರಿ. ಮತ್ತು ರಾಜಹಂಸ ಬಸ್ ರಾತ್ರಿ ಓಡಾಡುವ ಬಸ್ಗಳೆಲ್ಲ ಯಾವುದೇ ಕೆಂಪು ಬಸ್ ಓಡಾಡಲ್ಲ, ರಾಜಹಂಸ ಈ ಬಸ್ಗಳು ಓಡಾಡುತ್ತೆ. ನೀವು ಮಲ್ಟಿ ಸ್ಪೆಷಾಲಿಟಿ ಸಹ ವೆಹಿಕಲ್ನ ಬಿಡಿರಿ, ಆದರೆ ರಾಜಹಂಸ ಬಸ್ಸಲ್ಲೂ ಸಹ ಮಹಿಳೆಯರಿಗೆ ಉಚಿತ ಕೊಡಬೇಕು ಅಂತ ನನ್ನ ಒತ್ತಾಯ ಇದೆ. ಯಾಕೆಂದರೆ ಮಹಿಳೆಯರು ಹೋಗುವಾಗ, ರಾತ್ರಿ ಹೋಗುವಾಗ ಮತ್ತೆ ಅವರು ಕೆಂಪು ಬಸ್ ಹುಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ವಿಶೇಷ ಏನಂದರೆ